ಬ್ರಹ್ಮಾವರ ಚಾಂತಾರು ದೇವುಬೈಲ್ನ ಸಂತೋಷ್ ಶೆಟ್ಟಿ ಮತ್ತು ಡಾಕ್ಟರ್ ಜಗದೀಶ್ ಶೆಟ್ಟಿ ಅವರ ಮನೆಯ ವಟಾರದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಜನಪದ ವಿದ್ವಾಂಸ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬನ್ನಂಜೆ ಬಾಬು ಅಮೀನವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಅವರು, ಜಾನಪದ ನಾಡಿನ ತುಳುನಾಡು ಇದೀಗ ಮೂಲ ಸಂಸ್ಕೃತಿಯನ್ನ ಮರೆಯುವ ಹಂತ ತಲುಪುತ್ತಿದೆ. ದೈವ ದೇವರುಗಳ ನಾಗಸ್ಥಾನ ಭೂತಸ್ಥಾನಗಳ ಎಲ್ಲ ನಂಬಿಕೆ ಆಚರಣೆಯನ್ನ ಯುವ ಜನತೆ ಮುನ್ನಡೆಸುವಂತಹ ಕಾರ್ಯಕ್ಕೆ ಮನೆಯ ಹಿರಿಯರು ಮಾರ್ಗದರ್ಶನ ಮಾಡಬೇಕಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಬಿಲ್ಲಾಡಿಯ ತಾಂತ್ರಿಕ ಶಿಕ್ಷಣ ಸಂಸ್ಥೆಗೆ ಆರ್ಥಿಕ ನೆರವನ್ನು ಸಂಸ್ಥೆಯ ಶಿವರಾಮ ಬನ್ನಂಜಿಯವರ ಮೂಲಕ ನೀಡಲಾಯಿತು. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗಡೆ, ಬ್ರಹ್ಮಾವರ ಬಂಡರ ಸಂಘದ ಅಧ್ಯಕ್ಷ ರಾಜಾರಾಮ್ ಶೆಟ್ಟಿ, ಅಜ್ಜಪುರ ಕನ್ನಡ ಸಂಘದ ಅಧ್ಯಕ್ಷ ನಿತ್ಯಾನಂದ ಶೆಟ್ಟಿ, ಬ್ರಹ್ಮಾವರ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು. ಇದೊಂದು ಅವಿಸ್ಮರಣೀಯ ಕ್ಷಣ, ಎಂದು ಮರೆಯಲಾಗದಂತ ಒಂದು ಕ್ಷಣ. ರಾಜ್ಯ ಕಂಡ ಶ್ರೇಷ್ಠ ವಿದ್ವಾಂಸರನ್ನು ಕೂಡಿಕೊಳ್ಳುವ ಒಂದು ಕ್ಷಣದ ಭಾವಚಿತ್ರಕ್ಕಾಗಿ ತಾವೆಲ್ಲರೂ ನಾವು ಎಲ್ಲರೂ ಬಂಟನಿರ್ಬೋದು, ಬಿಲ್ಲವರಿರ್ಬೋದು, ಮೊಗವಿದಿರ್ಬೋದು, ಸೇರಿಗಾತಿ ಇರ್ಬೋದು ಅಥವಾ ಮೂಲ್ಯರಿರ್ಬೋದು, ಎಲ್ಲ ತುಳುವ ಜಾತಿಗಳು ನಾವು ಪಂಚವರ್ಣದ ನಾಗನಡೆಯ ಪುಣ್ಯಭೂಮಿಯಲ್ಲಿ ನಾವೆಲ್ಲರೂ ಒಂದೇ ಗುಂಪಿಗೆ ಸೇರಿದವರು. ನಾವು ತುಳುವ ಸಂಬಂಧಕ್ಕೆ ಬಲಿ ಅಂತ ಹೇಳುವಂತಾದ್ರಿಂದ ನಮ್ಮನ್ನು ಜೋಡಿಸ್ತಾರೆ. ಈ ಒಂದು ಒಳ್ಳೆಯತನವನ್ನು ನಾವು ಇವತ್ತು ಇಲ್ಲಿ ಬೇಕಷ್ಟು ಬಂಟರಿದ್ದಾರೆ, ಬಿಲ್ಲವರಿದ್ದಾರೆ, ಮೊಗವಿದ್ದಾರೆ, ಬೇರೆ ಬೇರೆ ಜಾತಿಯವರಿದ್ದಾರೆ. ಹಾಗಿದ್ರು ನಾವು ಒಂದೇ ಗುಂಪು, ಒಂದೇ ಛತ್ರ ಚಾಮರದ ಅಡಿಯಲ್ಲಿ ಇರುವವರು ಅನ್ನುವಂಥದ್ದನ್ನು ನಾವು ಯಾವತ್ತೂ ನೆನಪಿಟ್ಟುಕೊಳ್ಬೇಕು. ಈ ಭೂಮಿಯ ಒಳ್ಳೆಯದ ಆ ಸಂಪತ್ತು ಏನು ಭೂಮಿಯಲ್ಲಿ ಉಂಟು ಅದನ್ನು ನಾವು ಪಡೆಯಲಿಕ್ಕೆ ಅಹರ್ನಿಶಿ